ಗಣಾಧಿಪತಯೇ ನಮಃ. ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವ. ಪರಾಕ್ರಮ ಗಂಟೆ ಇರುವಂತಹ ಸ್ಥಳ ಸುರೇಂದ್ರ ಅಂತ ತಿಳಿದಿದ್ದೇವೆ. ಏನು ಹೊರಟು ಬಂದ ಕಾರ್ಯಗಳು? ಧರಣಿ ಪಾಲಕ ಕೇಳು, ಸುರಪಾಲ ನಾಕದೋಳು
ಧರಣಿ ಪಾಲಕ ಕೇಳು ಸುರಪಾಲ ನಾಕದೋಳು ನೆರಗಿಸೂತ ಓಲಗವ ಮೆರೆಯೇ ವೈಭವದಿ ವರುಣ ವಾಯು ಕುಬೇರ ಆ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ಪರಿಪರಿಯ ಸುಮನಸರು ನೆರವಿಯೊಪ್ಪಿರಲು ಧರಣಿ ಪಾಲಕ ಕೇಳೋ ಕೇಳಿದೀರೆ ಸುರಮಧು ಆ ಸುಮನಸರು ಕೇಳಿದಿರೆ ಕಮಲನಾಭನ ದಯದಿ ಅಮಿತಾಸುರ ಸಂಪದವು ಯಮಗೆ ಲಭಿಸಿದುದು ಆದರ ಕಳರುದಾಯಾದ್ಯ ಮತ್ಸರದಿಂದ ಆದರ ಕಳರುದಾಯಾದ್ಯ ಮತ್ಸರದಿಂದ ಬಾಧಿಸುವರೆಮ್ಮುವನು ಹಾದಿಯೇನಿದಕ್ಕೆ ಸುಮನಸರೇ ಅಲಿಸಯ್ಯ ನಾವೆಂಬುದು ಮರೆಯ ಮಾತಲ್ಲ ಅಯ್ಯ ದುರ್ಲರೋಣ ಕಗೈ ತಳ್ಳವರನ್ನು ಸಂಕರದಿ ದೈವೇಶ್ಚಯ ಒಂದು ವೇಳೆ ಇನ್ನು ಮುಂದೆಯೂ ಅವರು ದಾಳಿ ಮಾಡಿದರೆ ನಾನು ನನ್ನ ಭಯಂಕರ ಜ್ವಾಲೆಯಿಂದ
ಮುಂತಾಗಿಯ ಬರಿದ ವಸ್ತುಗಳ ಗೋಳರು ಮರಳರಂತೆ ಕೇಳಿದುದ ಕೈದೆ ನಮ್ಮಲ್ಲಿ ಹರಣವನಿಗುವರು. ಬಲು ತೋಷವಂತೆನ ನೀವೆಂದ ನುಡಿಗೆ ಆ ಬಲು ತೋಷವಂತೆನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಳರ ಭೀತಿಯು ನಮಗೆಲ್ಲಿ ನೀತಿಲ್ಲ ನಳಿನಾನಬನ ಕಾರುಣ್ಯದಲ್ಲಿ ಸುಳ್ಳಲ್ಲ. ಬಲು ದೋಷವಂತೇನ ನೀವೆಂದ ನುಡಿಗೆ ದೋಷವಂತೆ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಗರ್ಭನ ತಪವನು ಗೈವೆಯನು ತಲಿಯೇ ಕನಕ ಗರ್ಭನ ತಪವನು ಗೈವೆಯನು ತಲಿಯೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆನೆನು ತಲಿವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನಿಯಾಜ್ಞೆಯಲಿ ಮಾಲಿನಿಯೋ
ವರದನು ಜನಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಮಾಲಿನಿ ನಾನು ಚಿಕ್ಕಮ್ಮ ನೆಲೆಸಿದ ಅತಿಥಿ ಕದ್ರು ಇಣುವುದರಿಂದ ನಮ್ಮ ವಂಶವಾಣಿ ಮುಂದುವರೆದರು. ಅತಿಥಿಯರು ಮಾತು ಯಾವುದೋ ಸಂಚಿನಿಂದ ತ್ರಿಮೂರ್ತಿಗಳನ್ನು ಒಳಿಸಿ ಅಪಾರ ಸಂಪತ್ತಿಗೆ ಉತ್ತರಾಧಿಕಾರದರು. ಸುರಲೋಕದ ಅಧಿಪತಿಗಳಾದರು. ಕಪಟಿ ಹರಿಯ ಕುತದಿಂದ ನಮ್ಮ ವಂಶನಾಶವಾಯಿತು. ತಾಯಿ ಅಪೇಕ್ಷೆಯಂತೆ ಯೋಗ್ಯ ಪುತ್ರನನ್ನು ಪಡೆಯೋಸ್ಕರ ಬ್ರಹ್ಮದೇವನನ್ನು ತಪಸ್ಸಿಗೆ ಉಳಿದಕ್ಕಾಗಿ ಪ್ರಶಾಂತ ವಾತಾವರಣದಲ್ಲಿ ನಾನು ನಿಂತಿದ್ದೇನೆ. ಸುರನನ್ನು ಸಾಯಿಸಿ ನಾಲ್ಕವನ್ನು ಪಡೆಯುವ ಧೀರ ಮಗನನ್ನು ಪಡೆಯುವುದೇ ನನ್ನ ಉದ್ದೇಶ. ನಮ್ಮ ಹಕ್ಕಿಗಳಾದ ಸುರರ ಕಣ್ಣು ನಮ್ಮ ಮೇಲೆ ಇದ್ದೇ ಇದೆ. ನನ್ನ ಚರಿತೆಗೆ ಮಾರು ಹೋದ ಆ ಕನಕರು ನನ್ನ ತಪಸ್ಸಿಗೆ ಉಳಿದಿದ್ದಾರಾ? ನನ್ನ ತಪಸ್ಸಿಗೆ ಭಂಗ ಬಾರದಂತೆ ಏನಾದರೂ ಉಪಾಯ ಮಾಡಬೇಕಿದೆ. ದೂರದಲ್ಲಿ ಮಹಿಷಿಗಳ ಹೆಣ್ಣನ್ನು ಇತ್ತ ಬರುತ್ತಿದೆಯಲ್ಲ, ಅದಕ್ಕಾಗಿ ನನ್ನ ರೂಪವನ್ನು ಬದಲಾಯಿಸಿ ಮಹಿಷಿ ರೂಪನ ಬ್ರಹ್ಮದೇವನ ಆಜ್ಞೆಯಂತೆ ತಪಸ್ಸನ್ನು ಆಚರಿಸುತ್ತೇನೆ. ಇದು ಮಾಲಿನಿ ಮಹಿಷಿ ರೂಪದೇ ಇನಿತು ಮಾಲಿನಿ ಮೈಯ ರೂಪದಿ ವನಜ ಪೀಠನ ತಪದೊಳಿರಲ ವನದೊಳಿರುತಿಗ ಮುನಿಸು ಪಾರ್ಶ್ವದ ಅನಿತ ತಿಳಿದು ತಪಸ್ಸು ಮಾಡುತ್ತಿರುವ ಋಷಿಗಳು ನಾವು. ಆದರೆ ಇದೇನು ಜ್ವಾಲೆ ತಡಲಾರದೆ ಬೇಗೆ ಪರಿಸರವನ್ನು ಅಳಿಸಿದೆ. ಇದಕ್ಕೆ ಕಾರಣವೇನೆಂದು ಯೋಗದೃಷ್ಟಿಯಲ್ಲಿ ನೋಡಿದಾಗ ಅರೆರೆ ಏನಾಶ್ಚರ್ಯ ಈ ಪರಿ ಏನಾಶ್ಚರ್ಯ ಈ ಪರಿ ತರುಣಿ ಓರ್ವಳು ಮರೆಸಿ ನಿಜವನು ವಿರಚಿ ಪಳೆವಳ ತಪವನಿಂದಿನೊಳವರೆವುದೇನು ನಿಜ ರೂಪವನ್ನು ಬರೆಸಿ ಘೋರ ತಪಸ್ಸು ಮಾಡುತ್ತಿದ್ದಾಳಲ್ಲ, ಆದರಿದ್ದಂತೆ ಈ ತಪೋವನದ ಪವಿತ್ರತೆ ನಾಶ ಶಾಂತಿಗೆ ಭಂಗವಾಯಿತು. ಇದು ನಮಗಾದ ಅಪಮಾನ, ಇಡೀ ಮುನಿಕುಲಕ್ಕೆ ಅಪಮಾನ. ಮುನಿಕುಲಕ್ಕೆ ಅವಮಾನವಾದುದು ಅವಮಾನ. ಮುನಿಕುಲಕ್ಕವಮಾನವಾದುದು ತನುಜನ ಅಪೇಕ್ಷೆಯೊಳಗೆ ಹೇಳಲಿ ಜನಿಸಲಿನ್ನ ಮಹಿಷ ಮಹಿಷ ಮಹಿಷನೆನ್ನುತ್ತ ವನಕ್ಕೆ ನಡೆದ
ಹಾ ನಿಜ ರೂಪವನ್ನು ಬರೆಸಿ ಹಾ ವಂಚನೆಯಿಂದ ತಪಸ್ಸು ಮಾಡುವುದು ಹ್ಮ್. ನಮ್ಮ ಮುಡಿಕುಲಕ್ಕೆ ಅಪಮಾನ. ಹಾ ಈಕೆ ಮಗನನ್ನು ಬಯಸಿ ಎಮ್ಮೆಯ ರೂಪಣೆ ಮಾಡಿ ಹಾ. ತಪಸ್ಸು ಮಾಡುತ್ತಿದ್ದಾಳಲ್ಲ, ಹಾ ಆದರೆ ತಂದೆಯವಳ ಹೊಟ್ಟೆಯಲ್ಲಿ ಹಾ. ಕೋಣನೇ ಹುಟ್ಟಲು. ಹಾ. ಕೋಣನೇ ಹುಟ್ಟಲು. ನಾನು ಕೊಟ್ಟ ಈ ಶಾಪವನ್ನು ಹಾ. ಹರಿಹರ ಬ್ರಹ್ಮಾದಿಗಳ ಹೆಸರಾರು. ಹಾ. ಇದು ಸುಪರ್ಷಕರ ಹಾ. ಶಾಪ. ಸುಪರ್ಷಕರ ಶಾಪ. ಸುಪರ್ಷಕರ ಶಾಪ. ನೀನು ಯಾರ ಕುರಿತು ತಪಸ್ಸನ್ನಾಚರಿಸುತ್ತಿರುವೆಯೋ ಅದೇ ಬ್ರಹ್ಮದೇವ ನಿನ್ನೆದುರು ಪ್ರತ್ಯಕ್ಷನಾಗಿದ್ದೇನೆ. ತಪಸ್ಸನ್ನು ಬಿಡು, ಏನು ಬರಬೇಕು ಕೇಳು ಮಗಳೇ, ಅನುಗ್ರಹಿಸುತ್ತೇನೆ. ಓ ಬ್ರಹ್ಮದೇವ, ನನ್ನ ತಪಸ್ಸುಗಳನ್ನು ಪ್ರತ್ಯಕ್ಷನಾದಲ್ಲ ದೇವ. ಧನ್ಯಳಾದ ದೇವ. ಮೂರು ಲೋಕಗಳಲ್ಲಿಯೂ ಯಾರು ಇದಿರಿಲ್ಲದ ರಥದ ಬೈಕೆಯಿಂದ ಈ ರೀತಿ ಘೋರ ತಪಸ್ಸನ್ನು ಕೈಗೊಂಡ ದೇವ, ಅನುಗ್ರಹಿಸು ದೇವ. ಮಗಳೇ ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ಒರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದೊಳು ಮುಂದೆ, ಘನಪರಾಕ್ರಮಿ ಎನಿಸಿ ಜಗದಿ ಮೆರೆಯುವನು, ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಇದು, ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ. ಮಗಳೇ ಮಾಲಿನಿ, ಬ್ರಹ್ಮದೇವ ನಿನ್ನ ಆಂತರ್ಯ ಏನೆಂದು ತಿಳಿದೆ ಮಗಳೇ. ಮುನಿವರರ ಶಾಪ ಎಂದೂ ಸುಳ್ಳಾಗದು. ಆದರೆ ನಿನ್ನ ಹೊಟ್ಟೆಯಲ್ಲಿ ಮಹಿಷಾಕೃತಿಯ ಮಗ ಹುಟ್ಟಿದರೂ ಅದು ಕೆಟ್ಟ ಶಕುನ ಎಂದು ಭಾವಿಸಬೇಡ. ತಾಯಿಯಾದವಳಿಗೆ ಹೆಗ್ಗಣ ಮರಿಯಾದರೂ ಮುದ್ದಲ್ಲವೇ. ನಿನ್ನ ಗರ್ಭದಲ್ಲಿ ಹುಟ್ಟುವ ಮಗು ಕೋಣನಾದರೂ ನಿನ್ನ ಅಭಿಲಾಷಯದಂತೆ ತನ್ನ ಪರಾಕ್ರಮದಿಂದ ಮೂರು ಲೋಕಗಳನ್ನು ಗೆದ್ದು ಅಜೇಯನಾಗಿ ಕೀರ್ತಿಶಾಲಿಯಾಗುತ್ತಾನೆ. ಮನದ ಚಿಂತೆ ಬಿಡು, ನಿನಗೆ ಶುಭವಾಗಲಿ. ಬ್ರಹ್ಮದೇವ ನನ್ನ ಮನದೆಚ್ಚ ತಕ್ಕ ದಾರಿ ತೋರಿಸು ದೇವ. ಧನ್ಯನಾದ ದೇವ, ಶುಭಮಸ್ತು. ತಪಸ್ಸಿನ ವಿಷಯವನ್ನು ಅಮ್ಮನಿಗೆ ತಿಳಿಸುತ್ತೇನೆ. ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಪಾತಾಳ ಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಕಳ ವಿದ್ಯುನ್ಮಾಲಿ ಅಂತ ತಿಳಿದಿದ್ದೇವೆ. ಯಾರೆಂದುಕೊಳ್ಳಬಹುದು? ಏನಂತ ವಿಚಾರಗಳು? ಅನೇಕವಿದೆ, ಅನೇಕವಿದೆ. ಕಾಲಕ್ಕೆ ಎರಗುವರ ವಿದ್ಯುನ್ಮಾಲಿ ಆ ಪಾತಾಳ ಲೋಕದಿ. ಕಾಲಕ್ಕೆ ಎರಗುವರ ವಿದ್ಯುನ್ಮಾಲಿ ಆ ಪಾತಾಳ ಲೋಕದಿ. ನರಗಿಸುತ್ತವೋ ಲಗವ ಬೆರೆದನು ಭರದಿ ಅಂದು.
ಹಾ ಹರಿಯ ಕುಟಿಲೋಪಾಯಕ್ಕೆ ಬಲಿಯಾದವರ ವಿಷಯ ತಿಳಿದು ಹಾ ಇನ್ನು ಆ ಹರಿಯನ್ನು ವಿರೋಧಿಸಲು ಹೋದರೆ ಹಾ ನನಗೆ ಉಳಿಗಾಲವಿಲ್ಲವೆಂಬ ಸತ್ಯದಲ್ಲಿ ನನಗಾದುದರಿಂದ ಹಾ ತಕ್ಷಣ ಸಂಗಡಿಗರ ಜೊತೆಯಲ್ಲಿ ಪಾತಾಳ ಲೋಕವನ್ನು ಸೇರಿದೆ. ಹಾ ಇಲ್ಲಿ ನನ್ನದಾದ ಪ್ರಜಾ ಪರಿಪಾಲನೆ ಮಾಡುತ್ತಿದ್ದೇನೆ. ಹಾ ಆದರೆ ಉಳಿದ ಲೋಕವ ಗೆಲುವೆನೆನುತ್ತಲೇ ಉಳಿದ ಲೋಕವ ಲೋಕದಿಂದಲೇ ಗೆಲುವೆ ಎನ್ನುತ್ತಲೇ ಘನಪರ ಅಕ್ರಮದಿಂದ ಪೊರಟನು ಭರದೊಳಾಗ ನಮ್ಮ ಕುಲಕುಟಾರಕಾರಿ ಹಾ ಆತನನ್ನು ನಿರ್ನಾಮ ಮಾಡುವ ಬಗೆ ಹೇಗೆ ಹಾ. ಎಂಬುದರ ಬಗ್ಗೆ ಸದಾ ಚಿಂತಿಸುವುದೇ ಹಾ. ನನ್ನ ನಿತ್ಯ ಪದ್ಧತಿ ಆಯ್ತಲ್ಲ. ನಿತ್ಯದಂತೆ ವಾಲಗವಿತ್ತು ಹಾ. ವಿಷಯದಲ್ಲಿ ಕುಳಿತಿದ್ದೇನೆ. ಹಾ. ಏನಂತೆ ಹಾ. ಈಗ ತಾನೇ ದೂತದಂದು ಹೇಳಿದ ಮಾತು. ಹಾ ಶೋಣಿತಾಪುರದ ತಿಥಿದೇವ ಮಗಳಾದ ಮಾಲಿನ ಮನೆಯನ್ನು ವರಿಸುವರೆ ಹಾ ಟಿಪ್ಪಣಿಗನಾಗಿ ಶೋಣಿತಾಪುರಕ್ಕೆ ತೆರಳಬೇಕಂತೆ. ಹಾ ಟಿಪ್ಪಣಿಗನಾಗಿ ಶೋಣಿತಾಪುರಕ್ಕೆ ತೆರಳುತ್ತೇನೆ. ಉಳಿದ ಲೋಕವ ಗೆಲುವೆನೆನುತ್ತಲೇ ಏರಿನ ಹಗ್ಗವ ಪೀಠದಿಂದಲೇ ಮೇಲಿನ ರಾಜಿದರು ಬೆಳೆದರವಿ ತೋರಿಸುರಪ್ಪನು ಬಂದ ವಿಭವದಿರವಿಂದಿಯೇ ಏನಂತೆ ಮಾಲಿನ್ಯ ವಿವಾಹ ಸಂಭ್ರಮದಲ್ಲಿದ್ದ ನನಗೆ ಹಾ. ಆಘಾತ. ಹಾ ದೇವಲೋಕದ ಬಗ್ಗೆ ಅತ್ತೆ ಕಣ್ಣೀರು. ಹಾ ಅತ್ತೆಯನ್ನು ಸಮಾಧಾನಪಡಿಸಿ ಹಾ. ಸಕಲ ಸೈನ್ಯ ಸಿದ್ಧತೆಯೊಂದಿಗೆ ದೇವಲೋಕಕ್ಕೆ ಮುತ್ತಿಗೆ ಹಾಕುತ್ತೇನೆ. ಮಲಗೆ ಬಂದಂದಲಿಗಳಾಗಲು ವಾ ಮನಗೆ ಬಂದಂದಲ್ಲಿ ಗಳುಗಲು ಅನುಭವದ ಸೌಭಾಗ್ಯ ಲಭಿಸುವುದೇ ಬಣಗುರಕ್ಕ ಸರಣದಿ ಸುಮ್ಮನೆ ತಣಿವೆ ಯಾಕೆ ಏನಿಲ್ಲ ನಮ್ಮ ಗುರವನ್ನು ಮುತ್ತಿ ನಿಷ್ಪಾಲಕರನ್ನು ಸಡಬಡದು ಮುಂದೊತ್ತಿ ಬರುತ್ತಿದ್ದೀಯಲ್ಲ. ಹಾ. ತಿಳಿದು ತಿಳಿದು ದೀಪಕ್ಕೆ ಒಲಿಯುತ್ತಾ ಪತಂಗಗಳಂತೆ ಸಾಯ್ಬೇಡ. ಎಚ್ಚರಿಕೆ. ಎಲ್ಲ ಇದಕ್ಕೆ ಯಾಕೆ ಏ ಹಿರಿಯದಿದ್ದಿಸುತ್ತಾರೆಮ್ಮ ಗಣಿತದ ಕಿರಿಯಳದಿದ್ದುದ ಆಳ್ವರೆಂತಿದು ಚರಣ ಸೇವಕರಾಗಿ ಬಾಳಿರೆ ವಹಿಸಬಹುದು ಮಾಯಾ ವಿದ್ಯಾವಿಶಾರದ ಪ್ರಚಂಡ ಪರಾಕ್ರಮಿಯಾದ ನನ್ನನ್ನು ಮೂರು ಲೋಕಗಳಲ್ಲಿ ಎದುರಿಸುವ ವೀರಭಟರು ಯಾರು ಇಲ್ಲ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗವನ್ನು ಬಿಟ್ಟುಕೊಡು. ಇಲ್ಲದಿದ್ದರೆ ಇಲ್ಲದಕ್ಕೆ
ನಿಲ್ಲೆಲ್ಲ ಓರ್ವ ಮರನೇ ನಿಲ್ಲೆಲ್ಲ ಪೂರ್ವ ಮರನೆ ಬರುವಲ್ಲಿದೆ ನಾದೇ ಬಲಯುತ್ತಾನೆ ಚೆಲ್ಲ ಬಡಿದು ಸುಮನವರ ರಣದಲ್ಲಿ ಮೆರೆದೆವು ಏನೆಲ್ಲ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಎಂದು ಹೆಮ್ಮೆ ಪಡಬೇಡ. ನಾ ಪರಾಕ್ರಮದ ಹೆಗ್ಗಳಿಕೆಯನ್ನು ಪ್ರತ್ಯಕ್ಷ ನೋಡಿದವ. ನಿನ್ನನ್ನು ನಿಂತ ಈ ಯಕ್ಷನಲ್ಲಿ ನಿನ್ನ ಆಟ ನಡೆಯಲಿಕ್ಕಿಲ್ಲ. ಜಾಗ್ರತೆ. ತೊಲಗಲ ಬಡ ಯಕ್ಷೇಶ ತೊಲಗೋ ತೊಲಗೋ ಬೆಳಗೆಲಿದೆನ್ನೊಳುವೆ ಶೇಷ ಬಲಯುತ ದುರವನ್ನು ನೋಡೆ ಯಮ ನಿಲಯವ ಸೇರುವೆ ನೋಡು ಬದುಕು ಆಶಿದ್ರೆ ನನ್ನ ಕಾಲಗರಿಗಿಂತ ಸರಿ. ಇಲ್ಲದಿದ್ದರೆ ಹೇಳುವುದಕ್ಕೆ ನೋಡೋಣ. ಬಹಳ ಸಂತೋಷಗೊಂಡು ಅಧಿಪತಿ ವಿದ್ಯುನ್ಮಾನ್ ಮಹಾರಾಜರಿಗೆ ವಿವಾಹ ಮಾಡಿಕೊಟ್ಟರು. ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಮಗನೊಬ್ಬ ಜನಿಸಿ ಮಕ್ಕಳೊಂದಿಗೆ ಆಟ ಪಾಠ ಪರಾಕ್ರಮದಲ್ಲಿ ನಿಸಿಮನಾಗಿದ್ದಾನೆ. ನನ್ನ ಪತಿದೇವರು ಲೋಕವನ್ನು ನಮ್ಮದಾಗಿಸಿಕೊಳ್ಳಲು ಅಲ್ಲಿಗೆ ತಾಳಿ ಮಾಡಿದ್ದಾರೆ. ಆದರೆ ತನಗೆ ಯಾವುದೋ ಸುದ್ದಿ ಬಂದಿಲ್ಲ. ಲಾಲಿಸಬೇಕು ತಾಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ಆ ಆ ಆ ಲಾಲಿಸಬೇಕು ತಾಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ಲೀಲೆಯೊಳೈದಿದಂತ ನಿನ್ನಯ ಕಾಂತ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಗುಣಮಣಿಯೇ ತಾಯೇ ಲಾಲಿದು ಸಂತೋಷದ ವಿಷಯ ಅಲ್ಲ, ಅದನ್ನು ಗುಣಂತ ಹೇಳಬೇಕಲ್ಲ.
ಸತ್ತಾಗ ನಮ್ಮ ಹೀಗೆ ಬಿಡ್ತಾರಮ್ಮ. ಅವರಿಗೆ ಸಾಯಿಸಾಗಿರಬಹುದು. ಹಾ ಹಾ, ನಾನು ಕೂಡ ಹಾಗೆ ಭಾವಿಸಿದೆ. ಹತ್ತಿರ ಹೋಗಿ ನೋಡುತ್ತೇನಮ್ಮ, ಗಾಳಿ ಇಲ್ಲ. ಇಷ್ಟು ನಾಳೆಗೆ ಅಮ್ಮ, ಇಷ್ಟು ವರ್ಷಮ್ಮ, ಅವ ಸತ್ತೇ. ಪತಿಯೇನಿ ಮಡಿದೆಯಲ್ಲ ಪತಿಯೇನಿ ಮಡಿದೆಯಲ್ಲ ಈ ಪರಿಯನ್ನ ಜತೆಯಗಲುವರೆ ನಲ್ಲ ಕಿತಿಯಳು ನಿನ್ನ ಬಿಟ್ಟು ಜೀವಿಸಲೆಂತೋ ವ್ಯಥೆಯ ಆರೋಳನಲಿ ಪತಿಯನಿ ಮಡಿದೆಯ ಪತಿಯೇ ಶಿವನೇ, ಇನ್ನೇನು ಮೊದಲನೇ ಜೀವನದ ದಾಂಪತ್ಯ ಎನ್ನುವುದು. ಎರಡು ಜೀವ ಒಂದಿದ್ದಂತೆ ಅದನ್ನು ನಾನು ಕಳೆದೇನೆ. ನೀವಿಲ್ಲದ ಮೇಲೆ ನನಗೆನ್ನುವ ಆಸೆ. ನಿನ್ನ ಜೀವನಕ್ಕೆ ಗಾಢಲಕ್ಷಣ ಪ್ರಾಪ್ತವಾಯಿತೆ. ಹಾ ಶಿವನೇ, ಸ್ವರ್ಗದ ರಾಣಿ ಬೆಳೆಸಬೇಕಲ್ವ, ಕನಸೆಲ್ಲ ಭಂಗವಾಯಿತೆ. ಹಾ ಶಿವನೇ, ಹೌದು, ಆತನ ಕಾಲುವೆಯನ್ನು ಅತ್ತರು ಸತ್ತರು ತೀರ ಖಂಡಿತ ಸಾಧ್ಯವಿಲ್ಲ. ಇದಕ್ಕೆ ತಕ್ಕ ಪರಿಹಾರ ಆಗಬೇಕಿದೆ. ಇದಕ್ಕೆ ಮಗನಿಂದಲೇ ತಕ್ಕ ಶಾಸ್ತಿ ಆಗಬೇಕಿದೆ. ಮಗನೇ ಮೈಶಾಪ, ಮಗನೇ ಮೈಶಾಪ.
ಮೇಲೆ ಕಣ್ಣೀರ ಸುರಿಸುತ್ತಲೇ ಅಮ್ಮ ಮೇಲೆ ಕಣ್ಣೀರ ಸುರಿಸುತ್ತಲಿರುವ ಕಾರಣವಿದು ಬೇಳಮ್ಮ ಯಾರಿಂದ ಒದಗಿತಿ ಭಾರಿ ಚಿಂತೆಯ ದುಃಖ ಸೈರಿಸುತ್ತ ಪೇಳುವುದಮ್ಮ ಹರಿಯೋ ಶಂಕರನೋ ಮೇಲ್ ಸರಸಿ ಜೋದ್ಭವನೋ ಹರಿಯೋ ಹರಿಯ ಶಂಕರನ ಬರ ಸದೇಯೋದ್ಭವ ಸಂಭವನೋ ಈ ಪರಿಯ ಕಷ್ಟವಿದ್ದವರು ನಿನಗೆ ತರಳ ನಾನಿರಲಾಗಿ ನೆರೆ ಭೀತಿಯೇ ಕವ್ವ ಹರಿಯವನ್ನ ನೀವೇ ನಿನಗೆ ಬೇಡಲೇ ಅಯ್ಯೋ ಯಕ್ಷಣ ವೀಕ್ಷಣ ಲಕ್ಷ್ಯವೆಲ್ಲ ಮರದಿ ಲಕ್ಷ್ಯವೇ ಗಿಚ್ಚಲ ಲಕ್ಷ್ಯವೆಲ್ಲ ಮರದೆ ಮುಕ್ಕಣ್ಣ ನೋಮನಿಯೇ ಸೊಕ್ಕ ಮನಿವೆ ಆದ ಕೆವಯವುಗಳು ಹೇಗೆ ಮರದು
ಎಲ್ಲವಿಂದಲೇ ಕೇಳಿ. ಕೇಳಿದಿರೆ ನೀವೆಲ್ಲವಿಂದಲೇ ದಾನವರ ಏಳಿಗೆಯ ಏನೆಂಬೆ. ಮಾಲಿನಿಗೆ ಜನಿಸಿರುವ ಕಟ್ಟಾಳು ಮೈಯ ಸರದಿಯೋದ್ಭವನನ್ನು ಮೆಚ್ಚಿದೆ. ಸರದಿಯೋದ್ಭವನನ್ನು ಮೆಚ್ಚಿದೆ ಧರೆಯೋ ನಿಜರಿಂದ ಮತ್ತ ಹರಿಹರಾದಿಗಳಿಂದ ಮರಣವು ದೊರಕದಂತೆ. ಲಾಲಿಬುದಾದರೆ ಮಾಲಿನಿ ಸುಕುಮಾರ ಲಾಲಿಬುದಾದರೆ ಮಾಲಿನಿ ಸುಕುಮಾರ ಪೇಳುವ ನುಡಿಯಂಕಾಸುರ ಜಾಲವಲ್ಲಿಡುಗ ದುರ್ಗ ಶಿಕ್ಷುರಾದ ಗೋಬಿಡಾಳದಿ ಎಚ್ಚರಗಡ ಆ ದೇವತೆಗಳನ್ನು ಮಾತ್ರ ಅಲ್ಲ ಕಬಡ್ಡಿ ಆಡಿಸುತ್ತ ಶಿಕ್ಷೆ ಆಗಬೇಕಾ.
ನೀನು ಸುರವನೆಂಬವನೇ ನೀನು ಗಜವನೇರಿ ದೊರಕಿದಿರ ಅದವನು ತರವಲ್ಲ ನಾ ಕವಚರಣ ಕೊಪ್ಪಿದರೆ ಕರುಣಾದಿ ಕಾಯುವೆನು. ಎಲ್ಲವ ವೈಶಾಖ್ಯ ಕೇಳುವವೋ ಮೈಯಾಕೆ ಕೇಳು ಶತಾಬ್ದೊಳಗೆ ನೆನಳು ತರವಲ್ಲ ಕವಯನ ಒಪ್ಪಿದರೆ ಕರುಣಾದಿ ಕಾಯುವೆನು.
ಶಿಲೆಯಲ್ಲಿ ಕುಳಿತು. ಇದಕ್ಕೆ ಪರಿಹಾರ ಏನೆಂದು ತಿಳಿಯೋಣ. ಕುಳಿತವರು ಚಂದ್ರಕಾಂತದ ಶಿಲೆಯೊಳಂದಾಗಿಯೇ ಕಳನ ವಧಿಸುವ ಹದನ ಯೋಚಿಸುತ್ತಲಿರಲಿತ್ತ ನಳಿನ ಭವಸುರರ ಒಡಗೊಂಡು ವೈಕುಂಠದಲ್ಲಿ ಹರಿಯ ಕಾಣದಿರಲೋ ಜಲದಿಶಯನನು ಹರನ ಬೆಸಗೊಳ್ಳಲು ರಯತಗಿರಿಗಲಸದ ಈತರಲಲ್ಲಿ ಅಶರೀರ ನುಡಿಯಿಂದ ತುಯಿನಾದ್ರಿಯಲಿ ಹರಿಗರಾದಿಗಳು ಇರ್ಪುದ ಆ ವಧೆಗಾಗಿ ನನ್ನಲ್ಲಿರುವ ಅಂತರ್ಗತ ಶಕ್ತಿಯನ್ನು ತೇಜೋ ರೂಪದಲ್ಲಿ ನಭೋ ಮಂಡಲಕ್ಕೆ ಪಸರಿಸಿ ಬಿಡುತ್ತೇನೆ. ದುರ್ಣಮಹಿಷನು ಒಂದೊಮ್ಮೆ ನನ್ನ ಕೃಪಾಪಾತ್ರನಾದರು. ಅದನ್ನು ಯೋಗ್ಯವಾಗಿ ಬಳಸಿಕೊಳ್ಳದಿದ್ದುದರಿಂದ ಆತನ ನಿರ್ನಾಮಕ್ಕೆ ನಾನು ನನ್ನ ಶಕ್ತಿಯನ್ನು ಹೊರಗಿಡೇ ಬಿಡುತ್ತೇನೆ. ಆತನ ವಧೆಗೆ ನನ್ನಲ್ಲಿರುವ ದಿವ್ಯ ಶಕ್ತಿಯನ್ನು ಆಕಾಶ ಮಂಡಲಕ್ಕೆ ಹೊರಗಡೆಯುತ್ತೇನೆ. ಸುಮೇಸರೇ, ದೇವೇಂದ್ರ, ದುಷ್ಯನ ಸಂಹಾರಕ್ಕೆ ನಮ್ಮಲ್ಲಿರುವ ಮಹಾಶಕ್ತಿಯನ್ನು ಇಟ್ಟು ಆತನ ವಧ ಕಾರ್ಯಕ್ಕೆ ಸಹಭಾಗಿಗಳಾಗೋಣ. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾರಿಯ ಆಕೃತಿ ತಳೆದುದರೆಗಿಳಿಯೇ ಅದು ತ್ರಿಮೂರ್ತಿಗಳಾದ ನಮ್ಮ ಮತ್ತು ದೇವತೆಗಳ ದಿವ್ಯ ತೇಜಸ್ಸು ನಭೋಮಂಡಲದಲ್ಲಿ ಒಟ್ಟಾಗಿ ಸ್ತ್ರೀ ರೂಪವನ್ನು ತಾಳುತ್ತಾ ಧರೆಗಿಳಿಯುತ್ತಿದೆ. ನಾವೆಲ್ಲರೂ ಆ ಮಹಾಮಾತೆಯನ್ನು ಸ್ತುತಿಸೋಣ. ಜಯ 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 ದೇವಿಗೆ ಪಾವನ ಚರಿತೆ ದೇವಿಗೆ ಪಾವನ ಚರಿತೆ ನೀನೇ ಕಾವುದು ನಮ್ಮನು ಕರುಣದಿ ಮಾತೆ ಭಾವಶುದ್ಧಿಯೊಳಿಂದು ಪದವ ತಾಯ ನಾವೇ ಮನೆಗೊಂಡೆವು ಕರುಣಿಸ ಭಯವ ದೇವಿಗೆ ಪಾವನ ಚರಿತೆ ಎಡಿರೇಡಿರಿ ಹರಿಗಾರಾಧ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರೋ ಕೇಳಬಾರದೆ
ಬಂದ ಕಷ್ಟವ ಕೇಳಿಕೊಂಬೆ ಹೇಳಿರಿ. ಸುರರೆಲ್ಲ ಸೋತು ದಿಕ್ಕೆಟ್ಟು ಕಂಗಾಲಾಗಿದ್ದಾರೆ. ಆ ದುಷ್ಟನ ವಧೆಗಾಗಿ ನಾವು ಅಸಮರ್ಥರು ತಾಯಿ. ಹಾಗಾಗಿ ನಾವೆಲ್ಲ ನಿನ್ನನ್ನು ಅನನ್ಯ ಭಕ್ತಿಯಿಂದ ಸ್ಮರಿಸಿದ್ದೇವೆ ತಾಯಿ. ಮಕ್ಕಳೇ, ದುರುಳ ಮಹಿಷ ಬ್ರಹ್ಮನಿಂದ ವರ ಪಡೆದನೆ. ಹೌದು ಮಾತೆ. ಶಂಕ ದುರ್ಗಾಸುರರನ್ನು ಕೂಡಿ ದೇವಲೋಕವನ್ನು ವಶಪಡಿಸಿಕೊಂಡನೆ. ಹೌದು ತಾಯಿ. ತ್ರಿಮೂರ್ತಿಗಳಾದ ನಿಮ್ಮ ಸಾಮರ್ಥ್ಯವು ಅವನೆದುರು ವ್ಯಕ್ತವಾಯಿತು. ಮಕ್ಕಳೇ, ಭಯಬೇಡಿ. ದುಷ್ಟರನ್ನು ಸಂಹರಿಸಿ ನಿಮ್ಮೆಲ್ಲರ ಹಾಗೂ ಲೋಕಕ್ಕೆ ರಕ್ಷಣೆಯನ್ನು ನೀಡುತ್ತೇನೆ. ಜಯ 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 ಜಯ. ಎನಲು ಜಯ ಜಯ ವೆನುತ ಸಕಲರು ಮಣಿಯಲಾಗಿಯೇ ಎನಲು ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತನದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಜಯ ಜಯವೆನುತ ಸಕಲರು ಜಯ ಜಯ ವಿಶ್ವಕರ್ಮನು ದಿವ್ಯಾಭರಣವನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರು ಅದನ್ನೆಲ್ಲ ನಿನಗೆ ತೊಡಿಸಿ ಶೃಂಗರಿಸಿದ್ದಾರೆ. ದುಷ್ಟನನ್ನು ವಧೆ ಮಾಡುವುದಕ್ಕಾಗಿ ಯುದ್ಧಕ್ಕೆ ಬೇಗನೆ ಹೊರಡಮ್ಮ. ವನಜನಾಭನು ಕರದ ಚಕ್ರವ ತಾಯೇ, ದುಷ್ಟನ ವಧೆಗಾಗಿ ನನ್ನ ಕರದ ಚಕ್ರವನ್ನು ಸ್ವೀಕರಿಸು ತಾಯೇ. ತ್ರಿನಯನಾಗ ತ್ರಿಶೂಲ ಸಹಿತಲೆಯೇ ದುಷ್ಟನ ವಧೆಗಾಗಿ ನಾನು ತ್ರಿಶೂಲವನ್ನು ಅರ್ಪಿಸುತ್ತೇನೆ. ಕನಕ ಗರ್ಭನು ಬ್ರಹ್ಮದಂಡವ ಇತ್ತು ಶತ್ರುಗಳ ದಂಡನಾಗಿ ಬ್ರಹ್ಮದಂಡವನ್ನು ಅರ್ಪಿಸುತ್ತೇನೆ. ಸುರಪಾದಿಗಳು ತಮ್ಮ ತಮ್ಮ ಆಯುಧವಿತ್ತು ಅಮ್ಮ, ದುಷ್ಟನ ಸಂಹಾರಕ್ಕೆ ನಮ್ಮಲ್ಲಿರುವ ಆಯುಧವನ್ನು ಸ್ವೀಕರಿಸಮ್ಮ. ಜಯ ಜಯವೆನುತ ಮಣಿದು ಜಯ 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 ಆ ತಾಯೇ, ಅಷ್ಟಭುಜಗಳನ್ನು ಶೋಭಿಸುವ ನೀನು ಯುದ್ಧಕ್ಕೆ ನಡಿಗೆಯಿಂದ ಹೋಗಬಾರದು ಎಂಬುದಕ್ಕಾಗಿ
ಸಿಂಹವಾಗಿನಿಯಾಗಿ ದೇವಿಯೋ ಸಿಂಹವಾಗಿನಿಯಾಗಿದೆಯೋ ಸಮ್ಮರಿಸುವೆನು ಕಳರನೆನ್ನುತ್ತಲೇ ಸುಮ್ಮರಿಯೋ ನಡನಗೂ ಒಂದದಿ ಗಮ್ಮನ ಇದೆ. ಮಕ್ಕಳೇ, ದುರುಳ ಮಹಿಷನನ್ನು ಆದಷ್ಟು ಬೇಗನೆ ಕರೆದು ನಿಮಗೆ ಶಾಂತಿಯನ್ನು ಒದಗಿಸಿಕೊಡುತ್ತೇನೆ. ಮಹಿಷನ ವಧೆ ಮಾಡುವುದಕ್ಕಾಗಿ ಸಿಂಹವಾಹಿನಿಯಾಗುತ್ತೇನೆ. 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 ಪರಿಪರಿಯ ಉತ್ಪಾದಗಳು ಗೋಚರಿಸಲಾದಿನ ಪರಿಪರಿಯ ಉತ್ಪಾದಗಳು ಗೋಚರಿಸಲಾದಿನ ದುರುಳ ಮಹಿಷನು ಬರದೊಡಂದು ನಾರಿಯವರಳು ಸಿಂಹಾನಿಯಾಗಿ ಶಂಕದುರ್ಗಾದೇವಿಯರನ್ನು ಕೊಂದಳಂತೆ. ಸಕಲಿ ಸಿದ್ಧತೆಯೊಂದಿಗೆ ರಂಗ ಕೊರಟಾಗ ಏನಿದು ಅಪಶಕುನ? ನರಿ ನಾಯಿಗಳ ಕಾರಸ್ವರದಿಂದ ಕೂಗುತ್ತಿದೆ. ನಕ್ಷತ್ರಗಳು ಪತನಾಂತಿ ಹೊರಗೊಳ್ಳುತ್ತಿದೆಯಲ್ಲ. ಧೂಮಕೇತುಗಳು ಕಾಣಿಸುತ್ತಿದೆಯಲ್ಲ. ಇದು ರಾಜಾರಿಷ್ಟ ಏನೇ ಇದು ನನಗೆ ಲಕ್ಷ್ಯವೇ? ಚೊಕ್ಕಿದ ನಾರಿಯನ್ನು ನಾನೇ ಎದುರುತ್ತೇನೆ. ಅಷ್ಟಭುಜದಿ ಮೆರೆವ ನಾರಿ ಅಷ್ಟಭುಜದಿ ಮೆರೆವ ನಾರಿ ತಟ್ಟನೆಗೆ ಸರಿಯ ಏರಿ ದಿಟ್ಟತನದಿ ದುರಕ್ಕೆ ಬಂದ ಗುಟ್ಟಿದೆ ನೆಲೆ. ದಿಟ್ಟತನದಿ ದುರಕ್ಕೆ ಬಂದ ಗುಟ್ಟಿದೆ ನೆಲೆ. ನನ್ನೆದುರು ಐದಾದರಿನಿಯಾಗಿ ನಿಂತಿದ್ದೀಯಲ್ಲ, ಅದು ಕೇಸರಿ ಮಾಲಿನಿಂದ ಬಂದಿದ್ದೀಯಲ್ಲ. ನನ್ನಲ್ಲಿ ದಿಟ್ಟದ ಯುದ್ಧ ಮಾಡಬೇಕಿದ್ದರೆ ಕಾರಣ ಏನು ಹೇಳು. ಅಟ್ಟೆ ಸುರಲ ನಾಕವಾಳುವ
ಸುರರ ನಾಕವಾಳುವ ದುಷ್ಟ ಮಹಿಷ ನಿನ್ನ ಶಿರವ ಕುಟ್ಟಿ ಕಳೆಯ ಬಂದೆ ಸುರರ ಅಭೀಷ್ಟ ಸಲಿಸಲು ಕುಟ್ಟಿ ಕಳೆಯ ಬಂದೆ ಸುರರ ಅಭೀಷ್ಟ ಸಲಿಸಲು ಎಲ್ಲ ದುಷ್ಟ ಮನುಷ್ಯ ಏನಿಲ್ಲ ನೀನೆಸಗಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ವಿಧಿಸಲು ಬಂದವಳು ನಾನು. ನೀನು ದೇವತೆಗಳಿಗೆ ಸದೆ ಪಡೆದು ನಾಕಲೋಕವನ್ನು ನಿನ್ನದಾಗಿಸಿ ಅಧಿಕಾರವನ್ನು ಸ್ಥಾಪಿಸಿದ್ದೀಯೆ. ನಿನ್ನ ಶಿರವನ್ನು ಕತ್ತರಿಸಿ ದೇವಲೋಕಕ್ಕೆ ಬರಲಿ ದೇವತೆಗಳಿಗೆ ಕೂಡುವುದಕ್ಕಾಗಿ ಬಂದಿದ್ದೇನೆ. ಸುರರ ಉದ್ಧಾರವೇ ನನ್ನ ಗುರಿ. ಬ್ರಹ್ಮನವರ ಬಲ ಉಂಟೆಂದು ಹೇಗಬೇಡ, ಜಾಗ್ರತೆ. ಸುರರ ಪೊರೆಯೇ ಬಂದ ಏನೇ ಬಂದೆ ಏನೇ ತರವಿದಲ್ಲ ನಿನಗೆ ಜಾಣೆ ಸರಿ ಯಾರನಗೆ ಮೂರು ಜಗದಿ ದುರದಿ ಮಧ್ಯದಿ ಹೆಣ್ಣು ನಾರಿಯತ್ತಿಗೆ ಸಂಬಂಧಿರುವ ನಾನಲ್ಲ. ನಿನ್ನ ತಲೆ ಕಡೆಯಲ್ಲಿ ದಮ್ಮದವನು ಹೇಗೆ ನಿಲ್ಲಿಸಬೇಕು ನನಗೆ ಗೊತ್ತಿದೆ. ನಿಲ್ಲಿಸುತ್ತಕ್ಕೆ ಜಲಜ ಪೀಠ ವರ ಉಂಟೆಂದು ಪೀಠ ವರ ಉಂಟೆಂದು ನೆಲದ ಯಾಗಗಳನ್ನೇ ತಿಂದು ನಲಿಯೋಟಿರುವ ಧೂಳ ನಿನ್ನ ತಲೆಯ ಕೊಂಪೆನೋ
ಪಂಕಜ ಭವ ಮುಖ್ಯಾನುತೆಗೆ ಜಯ ಮಂಗಲ ಮಹಿಷಾಂತಕಿಗೆ ಜಯ ಚಂದಿರ ಮುಖಿಗೆ ಜಯ ಜಯ ಜಯವೆಂದ ಸುರಪಾದಿಗಳು ಆರತಿಯ ಶೋಭಿಸಿದರು.